ಮಂಗಳೂರಿನ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಕದ್ರಿಯಲ್ಲಿರುವ ಯುದ್ಧ ಸ್ಮಾರಕದಲ್ಲಿ ನಡೆಯಿತು. ಕಾರ್ಗಿಲ್ ಯೋಧರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ನಮನವನ್ನ ಸಲ್ಲಿಸಲಾಯಿತು. ಹಣತೆಗಳನ್ನು ಬೆಳಗಿ ಶಾಂತಿ ಕೋರಲಾಯಿತು. ಇದೇ ಸಂದರ್ಭದಲ್ಲಿ 18 ಅರ್ಹ ಸೈನಿಕ ಕುಟುಂಬಗಳಿಗೆ ಸೈನಿಕ ಕಲ್ಯಾಣ ನಿಧಿ ವಿತರಣೆ ನಡೆಸಲಾಯಿತು. 9 ಕುಟುಂಬಗಳಿಗೆ ಸುರತ್ಕಲ್ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ, 6 ಕುಟುಂಬಗಳಿಗೆ ಮಂಗಳೂರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ, 3 ಕುಟುಂಬಗಳಿಗೆ ಪುತ್ತೂರಿನ ವೇದಿಕೆ ವತಿಯಿಂದ ನಿಧಿ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಲೀಲಾಕ್ಷ ಕರ್ಗೇರ, ನಿಧಿ ಡೆವಲಪರ್ಸ್ನ ಪ್ರಶಾಂತ್ ಅವರು ಪಾಲ್ಗೊಂಡಿದ್ದರು. ಸೈನಿಕರ ಹೋರಾಟ, ಕಾರ್ಗಿಲ್ ವಿಜಯೋತ್ಸವದ ಕುರಿತಂತೆ ಹಿರಿಯ ಸೇನಾನಿ ಯೋಧ ನಿಟ್ಟೆಗುತ್ತು ಕರ್ನಲ್ ಶರದ್ ಭಂಡಾರಿ ವಿವರಣೆಯನ್ನ ನೀಡಿದರು. ವಿಶ್ವನಾಥ್ ಅವರು ರಾಷ್ಟ್ರಭಕ್ತಿ ಗೀತೆ ಹಾಡಿದರು. ನಿವೃತ್ತ ಸೈನಿಕರು, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು, ರೋಟರಿ ಸದಸ್ಯರು, ರಾಷ್ಟ್ರಭಕ್ತ ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಿವಕುಮಾರ್ ಮಗಧ ಅವರು ದೇಶಭಕ್ತಿ ಕುರಿತ ಕವನ ರಚಿಸಿ ವಾಚಿಸಿದರು. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಪದಾಧಿಕಾರಿಗಳು, ಸದಸ್ಯರು ಬಂದಿದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ದಿನ ನಮ್ಮ ಜೊತೆ ಇಲ್ಲಿ ಸೇರಿಕೊಂಡಿದ್ದಾರೆ. ಈ ಘಟಕದ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಹೇಳದಿದ್ರೆ ಅದು ಸೈನಿಕರ ಪರವಾಗಿ ಸೈನಿಕ ಸುರತ್ಕಲ್ ಹಾಗೂ ಮಂಗಳೂರು. ಹಾಗೆಯೇ ಈ ವರ್ಷವೂ ಸಹ ಸುಮಾರು ಒಂದು 5 ಲಕ್ಷದವರೆಗೆ ದೇಣಿಗೆಯನ್ನ ನೀಡಲಿಕ್ಕೆ ಅವರು ಎಲ್ಲ ತಯಾರಿಯನ್ನು ಮಾಡಿದವರಿದ್ದಾರೆ. 18 ಅರ್ಹ ಸೈನಿಕ ಕುಟುಂಬಗಳಿಗೆ ಸೈನಿಕ ಕಲ್ಯಾಣ ನಿಧಿ ವಿತರಣೆ ಮಾಡಲಿದ್ದೇವೆ. 9 ಕುಟುಂಬಗಳಿಗೆ ಸುರತ್ಕಲ್ ರಾಷ್ಟ್ರಭಕ್ತ ನಾಗರಿಕ ವತಿಯಿಂದ, 6 ಕುಟುಂಬಗಳಿಗೆ ಮಂಗಳೂರಿನ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ, 3 ಕುಟುಂಬಗಳಿಗೆ ಪುತ್ತೂರಿನಿಂದ ಹೇಮಲತಾ ಪ್ರಕಾಶ್ ಶೆಟ್ಟಿ ಅವರ, ಸ್ಯಾಪರ್ ಪ್ರಕಾಶ್ ಶೆಟ್ಟಿ ಅವರ ಎಮಿಮಾ ಮಿನಿ ಗ್ರೇಟರ್ ಸೈಮನ್ಸ್ ವೇದಿಕೆ ಬರಬೇಕು. ನಾಯಕರು ಇನ್ನೊಂದು ಇವತ್ತು ಈ ಒಂದು 50,000 ದೇಣಿಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ತುಂಬಾ ಕೃತಜ್ಞತೆಯಿಂದ ಪಾಲ್ಗೊಂಡಂತಹ ನಮ್ಮ ಯೋಧರಿದ್ದಾರೆ ಈಗ. ಆದ್ರೆ ಈ ಒಂದು ಪದ್ಧತಿ ಎಲ್ಲ ಕಡೆ ಇರೋದ್ರಿಂದ ಈ ಕಾರ್ಗಿಲ್ ಎಂಬುದು ಒಂದು ಜಿಲ್ಲಾ ಪಟ್ಟಣ. ಭಾರತದಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ನ ಪಶ್ಚಿಮದಲ್ಲಿ ಲಡಾಖ್ ಪ್ರದೇಶ ಉಂಟು. ಅದರಲ್ಲಿ ಮತ್ತು ಲಡಾಖ್ನ ಪೂರ್ವೋತ್ತರದಲ್ಲಿ ಇದು ಕಾರ್ಗಿಲ್ ಪ್ರದೇಶ ಉಂಟು. ಈ ಕಾರ್ಗಿಲ್ ಎಂಬುದು ಸುರ ನದಿಯ ಮೇಲೆ ನಿಂತಿರುವ ಒಂದು ಪಟ್ಟಣ. ಸುರ ನದಿ ಎಂಬುದು ಸಿಂಧೂ ನದಿಯ ಉಪನದಿ. ಸರಿಸುಮಾರು 8,800 ಅಡಿ ಎತ್ತರದಲ್ಲಿ ಉಂಟು. ಜಮ್ಮು ಅಂಡ್ ಕಾಶ್ಮೀರ್ನ ರಾಜಧಾನಿ ಶ್ರೀನಗರದಿಂದ ಲಡಾಖ್ನ ಹೆಡ್ ಕ್ವಾರ್ಟರ್ಸ್ ಲೇಯ ತನಕ ಸುಮಾರು 458 ಕಿಲೋಮೀಟರ್ನ ರಸ್ತೆ ಉಂಟು. ನ್ಯಾಷನಲ್ ಹೈವೇ 1D. ಈ NH1D ಯ
ಮಧ್ಯದಲ್ಲಿ ಕಾರ್ಗಿಲ್ ಉಂಟು. ತುಂಬಾ ಆಯಕಟ್ಟಿನ ಸ್ಥಳ ಅದು, ಗ್ರೇಟ್ ಸ್ಟ್ರಾಟಜಿಕ್ ಪ್ಲೇಸ್. ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಸಿಯಾಚಿನ್ ಉಂಟು, ಉತ್ತರ ಭಾಗದಲ್ಲಿ ಎಲ್ಲ ಗುಡ್ಡ ಪ್ರದೇಶ ಉಂಟು ತುಂಬಾ. ಈ ಗುಡ್ಡ ಪ್ರದೇಶ 1947 ನಂತರ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನ ಮತ್ತು ಭಾರತದ ಕೈಯಲ್ಲಿ ಬದಲಾವಣೆ ಆಗ್ತಾ ಇತ್ತು. ಒಮ್ಮೆ ಅದು ನಮ್ಮ ಕೈಯಲ್ಲಿ ಇರ್ತಿತ್ತು, ಒಮ್ಮೆ ಪಾಕಿಸ್ತಾನದ ಕೈಯಲ್ಲಿ ಇರ್ತಿತ್ತು. ಇದು ಹೀಗೆ 71 ನಲ್ಲಿ ಹಾಗೆ ಆಯಿತು, 65 ಅಲ್ಲಿ 71 ನಲ್ಲಿ ಒಮ್ಮೆ ಅವರ ಕೈಯಲ್ಲಿ, ಒಮ್ಮೆ ನಮ್ಮ ಕೈಯಲ್ಲಿ ಇದು ನಡೆದುಕೊಂಡು ಹೋಗ್ತಿತ್ತು. 1984 ಏಪ್ರಿಲ್ ತಿಂಗಳಲ್ಲಿ ಭಾರತೀಯ ಸೇನಾಪಡೆಗಳು ಆಪರೇಷನ್ ಮೇಘದೂತ್ ಎಂಬ ಕಾರ್ಯಾಚರಣೆಯಲ್ಲಿ ಈ ಗುಡ್ಡ ಪ್ರದೇಶವನ್ನು, ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿರುವ ಗುಡ್ಡ ಪ್ರದೇಶವನ್ನು ಶಾಶ್ವತವಾಗಿ ವಶಪಡಿಸಿಕೊಂಡಿವೆ. ಇದರ ನಂತರ ನಾವು ಅಲ್ಲಿ ನಮ್ಮ ಬಂಕರ್ಗಳನ್ನೆಲ್ಲ ಸ್ಥಾಪನೆ ಮಾಡಿ ಒಂದು ಪರ್ಮನೆಂಟ್ ಸ್ಥಾಪನೆ ವ್ಯವಸ್ಥೆಯನ್ನು ಮಾಡಿಕೊಂಡೆವು. ಪಾಕಿಸ್ತಾನ ಆಮೇಲೆ 2 ಪ್ರಯತ್ನ ಮಾಡಿತು ಅದನ್ನು ಮರುವಶಪಡಿಸಲಿಕ್ಕೆ, 1987 ಮತ್ತು 1989. ಆ 2 ಫೇಲ್ ಆಯಿತು. ಪಾಕಿಸ್ತಾನಕ್ಕೆ ಅದನ್ನು ಮರುವಶಪಡಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ. ಇದು ನಮ್ಮ ಕೈಯಲ್ಲಿತ್ತು. ಅಲ್ಲಿ ಇರುವ ನಮ್ಮ ಸೇನೆ ಚಳಿಗಾಲದಲ್ಲಿ ಕೆಳಗೆ ಇಳಿದು ಬರುವುದು, ಸೆಕೆಗಾಲದಲ್ಲಿ ಮೇಲೆ ಹೋಗುವುದು, ಆ ಬಂಕರ್ಗಳನ್ನು ಅದರಲ್ಲಿ ಸ್ಥಿತವಾಗಿರುವುದು. ಇದು ಈ ಪ್ರಸಕ್ತಿ ನಡೆದುಕೊಂಡು ಮುಂದೆ 1984 ಹಾಗೆಯೇ ನಡೆದುಕೊಂಡು ಬರ್ತಿತ್ತು. ಆ ಗುಡ್ಡಗಾಡು ಪ್ರದೇಶ ತುಂಬಾ ದುರ್ಗಮವಾದ ಸ್ಥಳ, 16,000 18,000 ಅಡಿ ಎತ್ತರ, ತುಂಬಾ ಚಳಿಗಾಲದಲ್ಲಿ -48 -53 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಚಳಿ ಇರುವ ಪ್ರದೇಶ ಅದು. ಆದ ಕಾರಣ ಚಳಿಗಾಲದಲ್ಲಿ ಸೇನೆ ಹಿಂದೆ ಬರ್ತಿತ್ತು, ಲಾಜಿಸ್ಟಿಕ್ಸ್ ನ ಸಮಸ್ಯೆಯನ್ನು ನಿವಾರಿಸಲಿಕ್ಕಾಗಿ. ಎಲ್ಲ ನನ್ನ ಸೈನಿಕ ಬಂಧುಗಳು, ಲಯನ್ಸ್ ಮತ್ತು ಉಳಿದ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ನಾನೊಂದು 2 ಮಾತು ಹೇಳಲಿಕ್ಕೆ ಇದ್ದೇನೆ. ಏನಂದ್ರೆ, ಈ ಕಾರ್ಗಿಲ್ ಯುದ್ಧ ಒಂದು ಅತಿ ಅದ್ಭುತವಾದ ವೀರಯೋಧ ಗಾಥ. ಇಂಥ ಕತೆ ಬೇರೆ ಎಲ್ಲೂ, ಒಬ್ಬೊಬ್ಬರ ಕಥೆಯನ್ನು ಕೇಳಲಿಕ್ಕೆ ಹೋದ್ರೆ ಅಂತ ಅದ್ಭುತವಾದ ತ್ಯಾಗವನ್ನು ಎಲ್ಲೂ ನಿಮಗೆ ಓದಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಜೆನೆಸಿಸ್ ಏನಂದ್ರೆ, ನನ್ನ 34 ವರ್ಷ ಸರ್ವಿಸಲ್ಲಿ 2 ವರ್ಷ ಸರ್ವಿಸ್ ನಾನು ಇದೇ ಏರಿಯಾದಲ್ಲಿ ಮಾಡಿದ್ದೇನೆ ಮತ್ತು ಈಸ್ಟ್ ಲಡಾಖಲ್ಲಿ ಮಾಡಿದ್ದೇನೆ, 83ರಿಂದ 85ರವರೆಗೆ. ಆ ಕಾಲದಲ್ಲಿ ನಾವೇ ಇದನ್ನು ಶುರು ಮಾಡಿದ್ದು. ನನ್ನ ಬೆಟಾಲಿಯನ್ ಸಿಯಾಚಿನ್ಗೆ ಹೋಗಿ ಅಲ್ಲಿ ಪಾಕಿಸ್ತಾನದವರು ಹಿಂದೆ ಹೋಗಿರುವಾಗ ನಾವು ಅದನ್ನು ಹೋಗಿ ಆಕ್ಯುಪೈ ಮಾಡಿದ್ವಿ. ನಂತರ ಅಲ್ಲಿ ಭೀಷಣ ಯುದ್ಧ ಆಯಿತು. ಈಗ ವರ್ಲ್ಡ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂದರೆ ಸಿಯಾಚಿನ್. 19ರಿಂದ 21,000 ಅಡಿ ಎತ್ತರದಲ್ಲಿ ಈ ಯುದ್ಧ ನಡೀತಾ ಇದೆ ಡೈಲಿ. ನಾವು ಮಾತಾಡುವಾಗ ಪ್ರತಿ 1 ನಿಮಿಷಕ್ಕೆ 6 ಕೋಟಿ ರೂಪಾಯಿ ಖರ್ಚಾಗ್ತದೆ ನಮ್ಮ ದೇಶಕ್ಕೆ. ಇಲ್ಲಿ 2 ರೂಪಾಯಿಗೆ ಸಿಗುವ ಚಪಾತಿ ಅಲ್ಲಿಗೆ ಮುಟ್ಟುವಾಗ 40 ರೂಪಾಯಿ ಆಗ್ತದೆ. ಅದು ನಮ್ಮ ದೇಶದ ರಕ್ಷಣೆಯ ವ್ಯವಸ್ಥೆ. ನಾವು ಅಲ್ಲಿ 84ಕ್ಕೆ ಹೋಗಿ ಸಿಯಾಚಿನ್ ಹಿಡಿಯುವಾಗ ಇದರ ಜೆನೆಸಿಸ್ ಏನಂದ್ರೆ, ಆಗ ಸಿಯಾಚಿನ್ ಬ್ರಿಗೇಡ್ ಕಮಾಂಡರ್ ಜನರಲ್ ಪರ್ವೇಜ್ ಮುಷರಫ್ ಆಗ ಅಲ್ಲಿ ಬ್ರಿಗೇಡಿಯರ್ ಆಗಿದ್ದರು. ಅದೇ ಅವನ ತಲೆಯಲ್ಲಿ ಬಹುಶಃ ಇದನ್ನು ಹೇಗಾದ್ರೂ ಇದರ ಪ್ರತೀಕಾರ ಸೇಡು ತೀರಿಸಬೇಕೆಂಬ ಅವನ ಉದ್ದೇಶ ಇತ್ತು. ಅದಕ್ಕೋಸ್ಕರ ಕರೆಕ್ಟ್ ಜಾಗ ನಡೆದಿದ್ದು ಕಾರ್ಗಿಲ್.